ಉಳ್ಳಾಳದಲ್ಲಿ ಐಸಿಸ್ ಪ್ರೇರಿತ ಭಯೋತ್ಪಾದಕರಿಗೆ ನೆರವು ನೀಡಿರುವ ವಿಚಾರ ಬಹಿರಂಗವಾಗಿದ್ದು ಕೇಂದ್ರ ತನಿಖಾ ದಳವು ಆಗಮಿಸಿ ವಿಚಾರಣೆ ನಡೆಸುವುದು ಜಿಲ್ಲೆಗೆ ಕಪ್ಪು ಚುಕ್ಕೆ ಎಂದು ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಸ್ಥಳೀಯ ನಾಯಕರು ಹಾಗೂ ಕೆಲವೊಂದು ಸಂಘಟನೆಗಳು ಇವರಿಗೆ ಆಶ್ರಯ ನೀಡಿರುವ ಸಂಶಯ ಇದ್ದು ಈಗಾಗಲೇ ನಾವು ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದೇವೆ. ಆಗಸ್ಟ್ 11ರಂದು ಈ ದೇಶ ವಿರೋಧಿ ಚಟುವಟಿಕೆ ವಿರುದ್ಧ ಉಳ್ಳಾಳದಾದ್ಯಂತ ಪೋಸ್ಟ್ ಕಾರ್ಡ್ ಚಳವಳಿ ನಡೆಸಲಿದ್ದೇವೆ. ಜಿಲ್ಲೆಯಲ್ಲಿ ಲವ್ ಜಿಹಾದ್ ನಡೆಯುತ್ತಿದೆ. ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹಿಂದೂ ಯುವತಿಯರನ್ನ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಲಾಗುತ್ತಿದೆ ಎಂದು ನಾವು ಹಲವು ಬಾರಿ ಹೇಳಿದ್ದೇವೆ. ಅಂತಹದ್ದೇ ಘಟನೆ ಇದಿನಬ್ಬ ಮನೆಗೆ ದಾಳಿ ಮಾಡಿದಾಗ ಬಹಿರಂಗವಾಗಿದೆ. ಆಕೆ ದೀಪ್ತಿ ಮಾರ್ಲಾ ಆಗಿದ್ದು ಬಂಟ ಸಮುದಾಯದ ಅವಳು ಪ್ರತಿಷ್ಠಿತ ಕಾಲೇಜಿನಲ್ಲಿ ಫಿಸಿಯೋಥೆರಪಿ ಶಿಕ್ಷಣವನ್ನು ಮಾಡುತ್ತಿದ್ದಾಗ ಆಕೆಯನ್ನ ಪ್ರೀತಿಸಿ ಮತಾಂತರ ಮಾಡಲಾಗಿದೆ. ಈಕೆ ಸಿರಿಯಾಕ್ಕೆ ಹೋಗಿರುವ ಶಂಕೆ ನಮ್ಮಲ್ಲಿದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಶರಣ್ ಪಂಪ್ವೆಲ್ ಆಗ್ರಹಿಸಿದ್ದಾರೆ. ಮೊನ್ನೆ NIA ಅವರು ಇಲ್ಲಿ ಬಂದು ಅವರ ಮನೆಗೆ ದಾಳಿ ಮಾಡಿ ಅವರ ಮೊಮ್ಮಗನನ್ನು ಸಿರಿಯಾ ಮತ್ತು ಕಾಶ್ಮೀರ ಮೂಲದ ಉಗ್ರಗಾಮಿಗಳ ಸಂಘಟನೆಯೊಂದಿಗೆ ಸಂಪರ್ಕ ಇದೆ ಎಂಬ ಕಾರಣಕ್ಕೆ ಬಂಧಿಸಿದ್ದಾರೆ. ಈ ಪ್ರಕರಣದಲ್ಲಿ ಒಬ್ಬಳು ಹಿಂದೂ ಸಮಾಜದ ಪ್ರತಿಷ್ಠಿತ ಜಾತಿ ಸಮುದಾಯದ ಒಬ್ಬಳು ಯುವತಿಯನ್ನು ಇಸ್ಲಾಮಿಗೆ ಮತಾಂತರ ಮಾಡಿ, ಅಷ್ಟು ಮಾತ್ರ ಅಲ್ಲ, ಮದುವೆಯಾಗಿ ಈಗ ದೇಶದ್ರೋಹಿ ಚಟುವಟಿಕೆಗೆ ಅವಳನ್ನು ಬಳಸುತ್ತಿರುವುದು ಬಹಳ ಗಂಭೀರವಾದಂಥ ಇದೊಂದು ಪ್ರಕರಣ ಆಗಿದೆ. ಹಾಗಾಗಿ ಸಮಸ್ತ ಹಿಂದೂ ಸಮಾಜ ಇದರಿಂದ ಎಚ್ಚೆತ್ತುಕೊಳ್ಳಬೇಕು ಎಂಬ ದೃಷ್ಟಿಯಿಂದ ನಾಡ್ದು